ನಮಸ್ತೆ ಎಲ್ರಿಗೂ. ಒಂದು 3 ವಾರಗಳ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ. ನನ್ನ ಜೀವನದಲ್ಲಿ ಕೊರಗಜ್ಜನ ಕಾರಣಿಕದ ಬಗ್ಗೆ ನನಗಾದ ಒಂದು ಅನುಭವವನ್ನು ನಾನು ಹಂಚಿಕೊಂಡಿದ್ದೆ. ಆ ವಿಡಿಯೋನ ತುಂಬಾ ಜನ ನೋಡಿದರು. ಅದಾದ ನಂತರ ಏನಾಗಿತ್ತು, ತುಂಬಾ ಜನ ತಮ್ಮ ಕಷ್ಟಗಳನ್ನು ಹಂಚಿಕೊಂಡಿದ್ರು. ನಾವು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋದಿದ್ರೆ, ಗುಡಿಗೆ ಹೋಗೋದಿದ್ರೆ ಹೇಗೆ ಹೋಗ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ರು. ಹಾಗೆಯೇ ಕೊರಗಜ್ಜ ದೇವರ ಅಲ್ಲಿ ಪೂಜೆ ನಡೆಯುತ್ತಾ, ಎಷ್ಟೊತ್ತಿಗೆ ಅಭಿಷೇಕ ಮಾಡ್ತಾರೆ, ಹೇಗೆ ಹೋಗ್ಬೋದು, ಹೀಗೆ ತುಂಬ ಕ್ವಶನ್ಗಳು. ನನಗೆಲ್ಲದಕ್ಕೂ ಉತ್ತರ ಕೊಡಲಿಕ್ಕಾಗಿಲ್ಲ. ಯಾಕಂತಂದರೆ 1500ರಷ್ಟು ಕಮೆಂಟ್ ಬಂದಿತ್ತು. ಆದಷ್ಟು ನಾನು ಟ್ರೈ ಮಾಡಿದ್ದೆ ಎಲ್ರಿಗೂ ಉತ್ತರ ಕೊಡಲಿಕ್ಕೆ. ಬಟ್ ತುಂಬಾ ಜನರಿಗೆ ನನಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಬಟ್ ಕೆಲವರು ಏನು ಮಾಡಿದ್ದಾರೆ, ನನ್ನ ವಿಡಿಯೋನ ನೋಡಿದಂಥ ಮಂಗಳೂರಿನಲ್ಲಿ ತುಂಬಾ ಜನ ಗೊತ್ತಿರೋರು ಅವರಿಗೆ ರಿಪ್ಲೈ ಮಾಡಿದ್ದಾರೆ. ನಾನು ನೋಡಿದ್ದೇನೆ, ತುಂಬಾ ಜನ ಕಮೆಂಟ್ ಮಾಡಿದರು. ನನಗೆ ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿತ್ತು. ಪಾಪ ಎಷ್ಟೊಂದು ಕಷ್ಟ, ತುಂಬ ಜನರಿಗೆ ತುಂಬ ಕಷ್ಟ ನೊಂದ್ಕೊಂಡು ಲೈಫಲ್ಲಿ. ಎಲ್ರಿಗೂ ಕಷ್ಟ ಅಂತಂದರೆ ಸಾಮಾನ್ಯ. ನೊಂದ್ಕೊಂಡು ಕೇಳ್ತಾ ಇದ್ದಾರೆ, ನನಗೆ ಎಲ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ. ನನಗೆ ಕೂಡ ಎಲ್ಲೋ ಒಂಥರ ಗಿಲ್ಟಿ ಫೀಲ್ ಆಗ್ತಾ ಇತ್ತು. ಅದಕ್ಕೆ ನಾನು ಈ ವಿಡಿಯೋನ ಮಾಡೋಣ, ಅಟ್ಲೀಸ್ಟ್ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡೋಣ. ಹೋಗೋರು ಹೋಗಿ ಬರಲಿ, ಕೈ ಮುಗಿದು ಬರಲಿ, ಅವರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮೊದಲನೆಯದಾಗಿ ಕೊರಗಜ್ಜ ದೈವಸ್ಥಾನದಲ್ಲಿ ಪೂಜೆಗಳಾಗುತ್ತಾ, ಅಭಿಷೇಕಗಳಾಗುತ್ತಾ ಅಂತ ಕೇಳಿದವರಿಗೆ ನಾನು ಫಸ್ಟ್ ಉತ್ತರನ ಕೊಡ್ತೇನೆ. ಆ್ಯಕ್ಚುಲಾಗಿ ಕೊರಗಜ್ಜ ದೇವರಲ್ಲ, ಕೊರಗಜ್ಜ ದೈವ ಅಂತಂದರೆ ತುಳುನಾಡಿನಲ್ಲಿ ಮಾಯಾಶಕ್ತಿ. ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಯುವಂತಹ ಮಾಯಾಶಕ್ತಿಗಳು ಅಂತಲೇ ಹೇಳ್ಬೋದು. ದೈವಗಳಿಗೆ ಆ್ಯಕ್ಚುಲಾಗಿ ಪೂಜೆ ಆಗಲಿ ಅಥವಾ ಅಭಿಷೇಕಗಳಾಗಲಿ ಆಗಲ್ಲ. ದೈವಗಳನ್ನು ನಾವು ಆರಾಧಿಸುವಂತಹ ಪದ್ಧತಿ ಅಥವಾ ಅದರ ಕ್ರಮಗಳೇ ಬೇರೆ ಥರ ಇರುತ್ತೆ. ದೈವಗಳಿಗೆ ಕೂಡ ಗುಡಿನ ಕಟ್ತಾರೆ, ಬಟ್ ಅವುಗಳ ಆಚರಣೆ ಪದ್ಧತಿ ಇರುತ್ತಲ್ವ, ಆಚರಣೆಯ ರೀತಿ ಬೇರೆ ಥರ ಇರುತ್ತೆ. ಕೊರಗಜ್ಜನಿಗೆ ಕೂಡ ಅಷ್ಟೇ ಓಪನ್ ಆಗಿರುವಂತಹ ಗುಡಿ ತುಂಬ ಕಡೆ ಇರುತ್ತೆ. ಅಲ್ಲಿ ಹೋಗಿ ನಾವು ಹರಕೆನ ಹಾಕ್ಬೋದು. ಹಾಗೆಯೇ ಬರೀ ಕೊರಗಜ್ಜ ಅಂತಲ್ಲ, ತುಳುನಾಡಿನಲ್ಲಿ ಬೇರೆ ನೂರಾರು ದೈವಗಳಿವೆ. ಎಲ್ಲ ದೈವಗಳನ್ನು ಅವರವರ ಭಕ್ತಿಗೆ ಅನುಸಾರವಾಗಿ ಎಲ್ಲರೂ ಆರಾಧಿಸ್ತಾರೆ. ಹಾಗೆಯೇ ನಂಬಿದವರಿಗೆ ಇಂಬನ್ನು ಕೊಡ್ತಾ, ನಂಬಿದವರನ್ನ ಕಾಯ್ತಾ ಇಲ್ಲಿ ತನಕ ಬಂದಿವೆ. ಕೊರಗಜ್ಜಂದು ಸ್ಪೆಷಾಲಿಟಿ ಏನು ಅಂತಂದರೆ, ಎಸ್ಪೆಷಲಿ ಮಂಗಳೂರಲ್ಲಿ ನಮ್ದು ಏನಾದರೂ ವಸ್ತು ಕಳೆದೋಯ್ತು, ಏನಾದರೂ ಮಿಸ್ ಆಯಿತು ಅಂತಂದರೆ ಫಸ್ಟ್ ನಾವು ಕೊರಗಜ್ಜನಿಗೆ ಒಂದು ಬೀಡ ಕೊಡ್ತೀವಿ. ನನ್ನದು ಕಳೆದೋದ ವಸ್ತು ಸಿಗ್ಲಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊತೀವಿ. ಇದನ್ನ ಹರಕೆ ಹೊರೋದು ಅಂತ ಹೇಳ್ತೀವಿ. ಇದನ್ನ ನಾವು ಸ್ಪೆಷಲ್ಲಾಗಿ ಗುಡಿ ಹತ್ರ ಹೋಗಿ ಕೇಳೋದು ಆ ಥರ ಏನೂ ಇಲ್ಲ. ನಾವು ಎಲ್ಲಿದ್ದೀವೋ ಅಲ್ಲಿ ಮನಸ್ಸಲ್ಲಿ ನಮ್ದು ಏನಾದರೂ ಥಿಂಗ್ಸ್ ಕಳೆದೋದ್ರೆ ಮನಸ್ಸಲ್ಲಿ ಇಂಥ ವಸ್ತು ನಂದು ಮಿಸ್ ಆಗಿದೆ, ನಾನು ಕೊರಗಜ್ಜನಿಗೆ ಬೀಡ ಇರ್ತೀನಿ ಅಥವಾ ಚಕ್ಲಿ ಇರ್ತೀನಿ. ಕೆಲವೊಂದು ಸ್ಪೆಷಾಲಿಟಿ ಇದೆ ಕೊರಗಜ್ಜನಿಗೆ. ಹರಕೆಯಲ್ಲಿ ಆ ವಸ್ತುಗಳು ಏನು ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಅವುಗಳನ್ನು ಇರ್ತೀನಿ, ನಂದು ಕಳೆದೋದ ವಸ್ತುಗಳು ಸಿಗಲಿ ಅಂತ ಹೇಳಿದರೆ ಒಂದು ಸ್ವಲ್ಪ ಟೈಮಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದು ಊರಿನವರ, ಅಂದರೆ ನಮ್ಮ ತುಳುನಾಡಿನವರ ಜನರ ನಂಬಿಕೆ. ಅದು ಸತ್ಯ, ಇಲ್ಲಿ ತನಕ ಕೂಡ ಅದು ಸತ್ಯ ಆಗ್ತಾನೆ ಬಂದಿದೆ. ಹಾಗೆಯೇ ಕೊರಗಜ್ಜನಿಗೆ ಹರಕೆ ಏನೆಲ್ಲ ಕೊಡ್ಬೋದು ಅಂತಂದರೆ, ಯೂಶ್ವಲ್ ಆಗಿ ನಾವೇನಾದರೂ ಕಳೆದು ಹೋದ ಅಥವಾ ನಾವು ನೆನೆದಂತಹ ಏನಾದರೂ ಕೆಲಸ ಆಯಿತು ಅಂತಂದರೆ ಬರೀ ಕಳೆದೋದ ವಸ್ತುಗಳು ಸಿಗುತ್ತೆ ಅನ್ನೋದು ಮಾತ್ರ ಅಲ್ಲ. ನಮಗೇನೇ ಕಷ್ಟ ಇರಲಿ, ನಾವು ಭಕ್ತಿಯಿಂದ ಕೊರಗಜ್ಜನಿಗೆ ಅಥವಾ ನಾವು ನಂಬುವಂಥ ದೈವಗಳಿಗೆ ಬೇಡ್ಕೊಂಡ್ರೆ ಅದು ಈಡೇರಿದರೆ ನಾವು ಏನು ನೆನಿತೀವಿ ಹರಕೆ ಅದನ್ನ ಹಾಕ್ಬೋದು. ಎಸ್ಪೆಷಲಿ ಕೊರಗಜ್ಜನಿಗೆ ಬೀಡ, ಅದಾದ ನಂತರ ಮದ್ಯ ಕೂಡ ಇರ್ತಾರೆ, ಚಕ್ಲಿ ಇರ್ತಾರೆ. ಅದು ಆ್ಯಕ್ಚುಲಾಗಿ ಕೊರಗಜ್ಜನ ಗುಡಿ ಎಲ್ಲಿರುತ್ತೆ ನೋಡಿ, ಅಲ್ಲೇ ಪಕ್ಕದಲ್ಲಿ ಸಿಗುತ್ತೆ. ನಾವು ಆ ಗುಡಿ ಹತ್ರ ಹೋದರೆ ಅಲ್ಲಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿರುತ್ತೆ, ಅಲ್ಲೇ ಇರ್ತವೆ. ನಾವು ಅದನ್ನ ತಗೊಂಡು ಕೊರಗಜ್ಜನ ಗುಡಿ ಒಳಗಡೆ ಹೋಗಿ ಕೈ ಮುಗಿದು ಅದನ್ನ ಇಟ್ಟು ಬರ್ಬೋದು. ಅಲ್ಲಿಗೆ ನಾವು ನೆನೆಸ್ಕೊಂಡಂಥ ನಮ್ಮ ಹರಕೆ ಅದು ಸಂದಾಯ ಆದ ಹಾಗೆ. ಹರಕೆನ ನೀವು ಎಲ್ಲಿದ್ರೂ ಹೊರಬೋದು, ಬಟ್ ನೆಕ್ಸ್ಟ್ ನೀವು ಅಲ್ಲಿ ಹೋದಾಗ ನೀವು ಹರಕೆನ ಸಂದಾಯ ಮಾಡಿ ಬರಬೇಕು. ಅದನ್ನು ಮಾತ್ರ ನೀವು ಖಂಡಿತವಾಗ್ಲೂ ಮರೆಯಬಾರ್ದು. ಒಂದ್ಸರಿ ಹರಕೆ ಹೊತ್ತರಿ ಅಂತಂದರೆ ಅದನ್ನ ನೀವು ತೀರಿಸಲೇಬೇಕು ಅನ್ನೋದು ಒಂದು ನಂಬಿಕೆ. ಯಾಕಂತಂದರೆ ಇಲ್ಲದಿದ್ದರೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಇವಾಗ ತುಂಬಾ ಜನ ಕೊರಗಜ್ಜನ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ನಾನು ಮತ್ತೊಂದು ಸರಿ ಹೇಳ್ತೀನಿ. ಕೊರಗಜ್ಜನ ದೇವಸ್ಥಾನ ಅಲ್ಲ, ಕೊರಗಜ್ಜನ ಗುಡಿ. ಕೊರಗಜ್ಜನ ಗುಡಿಗಳು ಮಂಗಳೂರಲ್ಲಿ ತುಂಬ ಕಡೆ ಇದೆ. ಅದರಲ್ಲೂ ಸ್ಪೆಷಲ್ ಆಗಿ ಕೊರಗಜ್ಜನ ಆದಿಸ್ಥಾನಗಳು ಇರೋದು ಕುತ್ತಾರಿನಲ್ಲಿ.
ಮಂಗಳೂರಿಗೆ ಹೋಗಿ, ಮಂಗಳೂರಿಂದ ನೀವು ತೊಕ್ಕೊಟ್ಟಿಗೆ, ಪಂಪ್ವೆಲ್ ಥ್ರೂ ತೊಕ್ಕೊಟ್ಟಿಗೆ ಹೋಗಿ ಅಲ್ಲಿ ಯಾರ ಹತ್ರ ಕೇಳಿದರೂ ಕೂಡ ಕುತ್ತಾರೆಲ್ಲಿ ಕೊರಗಜ್ಜನ ಆದಿಸ್ಥಾನ ಎಲ್ಲಿ ಅಂತ ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ಗೈಡ್ ಮಾಡ್ತಾರೆ, ನಿಮಗೆ ಹೇಳ್ಕೊಡ್ತಾರೆ. ಕುತ್ತಾರಿನಲ್ಲಿ ಕೊರಗಜ್ಜನ ಆದಿಸ್ಥಾನ 7 ಕಡೆ ಕೊರಗಜ್ಜನ ಗುಡಿಗಳಿವೆ. ಕುತ್ತಾರು ಒಂದೇ ಕಡೆ, ಒಂದೇ ಜಾಗದಲ್ಲಿ 7 ಕಡೆ, ಅಂದರೆ ಕುತ್ತಾರ ಅನ್ನೋ ಒಂದು ಪ್ರದೇಶದಲ್ಲಿ 7 ಕಡೆ ಕೊರಗಜ್ಜನ ಆದಿಸ್ಥಾನಗಳು ಅಥವಾ ಗುಡಿಗಳಿವೆ. ಇದರಲ್ಲಿ ಯಾವ ಗುಡಿಗೆ ನೀವು ಬೇಕಾದರೂ ಹೋಗಿ ಹರಕೆನ ಸಂದಾಯ ಮಾಡ್ಬೋದು. ಕುತ್ತಾರ್ ಮಾತ್ರ ಅಲ್ಲದೆ ತುಂಬ ಜನ ಮಂಗಳೂರಿನವರು ನನಗೆ ಮೆಸೇಜ್ ಮಾಡಿ ಬೇರೆ ಬೇರೆ, ಅಂದರೆ ತುಂಬ ಕಡೆ, ಮಂಗಳೂರಲ್ಲಿ ತುಂಬ ಕಡೆ ಇದೆ ಕೊರಗಜ್ಜನ ಗುಡಿಗಳದ್ದು ಅಡ್ರೆಸ್ ಮತ್ತು ವಿಳಾಸನ ಕಳಿಸಿದ್ರು. ಅದರಲ್ಲಿ ಕೆಲವರು ಬೊಳ್ಳಿಮಾರಲ್ಲಿ ಕೂಡ, ಇದು NC ರೋಡ್ ಕಾರಿಂಜಿ ಹತ್ರ ಬೊಳ್ಳಿಮಾರ್ ಅನ್ನೋ ಒಂದು ಪ್ಲೇಸಲ್ಲಿ ಕೂಡ ಕೊರಗಜ್ಜನ ಗುಡಿ ಇದೆ ಅಂತ ಹೇಳಿದ್ದಾರೆ. ಹಾಗೆಯೇ ಜಾರಿಗೆ ಕಟ್ಟೆ, ಕಟಪಾಡಿ, ಉಡುಪಿ ಹತ್ರ ಕಟಪಾಡಿ ಅನ್ನುವಲ್ಲಿ ಕೂಡ ಕೊರಗಜ್ಜನ ಗುಡಿ ಇದೆಯಂತೆ. ಹಾಗೆಯೇ ಬಜೆಪ್ಪೆ, ಕಿನ್ನಿಪದವು, ಪದವಿನಂಗಡಿ, ಹೀಗೆ ಇದೆಲ್ಲ ನನ್ನ, ಅಂದರೆ ಆ ವಿಡಿಯೋ ನೋಡಿದವರು ಅದರಲ್ಲಿ ಕಮೆಂಟ್ ಮಾಡಿದ್ರು, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಂಗಳೂರಲ್ಲಿ ತುಂಬ ಕಡೆ ಕೊರಗಜ್ಜನ ಗುಡಿ ಇದೆ. ನೀವು ನಿಮಗೆ ಅನುಕೂಲ ಆಗುವಲ್ಲಿ ಎಲ್ಲಿ ಬೇಕಾದರೂ ನಿಯರ್ ಬೈ ಅನ್ನುವಲ್ಲಿ ಹೋಗಿ ಕೊರಗಜ್ಜನಿಗೆ ಹರಕೆನ ಹಾಕಿ ಬರ್ಬೋದು. ಆದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಕೊರಗಜ್ಜನ ಆದಿಸ್ಥಾನ ಅಥವಾ ಆದಿಸ್ಥಳ ಇರುವುದು ಮಂಗಳೂರಿನ ತೊಕ್ಕೊಟ್ಟು ನಿಯರಿನ ಕುತ್ತಾರಿನಲ್ಲಿ. ಇಷ್ಟೇ. ಬೇರೆ ಕಡೆಯಿಂದ ಹೋಗೋರು, ಮಂಗಳೂರಿಗೆ ಹೋಗೋರು, ನೀವು ಮಂಗಳೂರಿಗೆ ಹೋದರೆ ಸಾಕು, ಅಲ್ಲಿಂದ ತೊಕ್ಕೊಟ್ಟಿಗೆ ಹೋದರೆ ಯಾರು ಬೇಕಾದರೂ ಗೈಡ್ ಮಾಡ್ತಾರೆ. ಮಂಗಳೂರಿನಲ್ಲಿ ಯಾರು ಬೇಕಾದರೂ ನಿಮಗೆ ಕೊರಗಜ್ಜನ ಆದಿಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ತುಂಬ ಅಂತಂದರೆ ತುಂಬಾ ಜನ ತಮಗಾಗಿರುವಂಥ ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ಹಂಚ್ಕೊಂಡಿದ್ರು. ನನಗೆ ಆ್ಯಕ್ಚುಲಾಗಿ ನೋಡಿಬಿಟ್ಟು ನನಗೇ ಒಂಥರ ಮೈ ಜುಮ್ ಅಂತ ಅನ್ನಿಸ್ತು. ಯಾಕಂತಂದರೆ ಕಣ್ಣಲ್ಲಿ ನೀರು ಬಂತು ಕೂಡ. ಯಾಕಂತಂದರೆ ನಾನಂತೂ ತುಂಬಾ ನಂಬ್ತೀನಿ. ಕೆಲವೊಬ್ಬರು ಇದು ಮೌಢ್ಯತೆ, ಅಂಧಕಾರದ ಪರಮಾವಧಿ, ಅದು ಇದು ಅಂತ ಕಮೆಂಟ್ ಮಾಡಿದ್ದಾರೆ. ಬಟ್ ನಾನು ಆ ಯಾವ ಕಮೆಂಟ್ಗಳಿಗೆ ಕೂಡ ರಿಪ್ಲೈ ಮಾಡೋದಕ್ಕಾಗಲಿ ಅಥವಾ ಅವ್ರುಗಳಿಗೆ ಉತ್ತರ ಕೊಡೋದಕ್ಕಾಗಲಿ ನಾನು ಹೋಗಲ್ಲ. ಯಾಕಂತಂದರೆ ನಾನು ಹಾಕಿರೋದಂಥದ್ದು ನನ್ನ ನಂಬಿಕೆ ಮತ್ತು ನನ್ನ ಜೀವನದಲ್ಲಿ ಆದಂತಹ ನಿಜವಾದ ಎಕ್ಸ್ಪೀರಿಯನ್ಸನ್ನು. ಇದರಿಂದ ನನಗಾಗುವಂಥ ಲಾಭಗಳು ಏನೂ ಇಲ್ಲ. ಅದಲ್ಲದೆ ಕೆಲವೊಂದು ಕಮೆಂಟ್ಗಳನ್ನು ಓದಿದಾಗ ನನಗೆ ತುಂಬ ಬೇಜಾರಾಯಿತು. ಯಾಕಂತಂದರೆ ತುಂಬಾ ಜನ ಭಕ್ತಿಯಿಂದ ತುಂಬಾ ಜನ, ಮೇಡಮ್ ನಾವು ಹೋಗಬೇಕು, ನಮಗೂ ಲೈಫಲ್ಲಿ ಇಂಥ ಕಷ್ಟ ಇದೆ, ನಾವು ಇಷ್ಟೊಂದು ಸಫರ್ ಆಗ್ತಾ ಇದ್ದೀವಿ, ದಯವಿಟ್ಟು ಅಡ್ರೆಸ್ ಕೊಡಿ, ನಾವು ಹೋಗಬೇಕು ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಗಿಲ್ಟಿ ಫೀಲಿಂಗ್ ಕಾಡ್ತಾಯಿತ್ತು. ಯಾಕಂತಂದರೆ ಎಲ್ಲ ಮೆಸೇಜ್ಗಳಿಗೆ ನನಗೆ ರಿಪ್ಲೈ ಮಾಡಲಿಕ್ಕಾಗ್ತಿಲ್ಲ. ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನನಗೆ ಶೇರ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ನೋಡಿದವರಾದರೂ ಎಲ್ರಿಗೂ ಶೇರ್ ಮಾಡಿ. ಯಾಕಂತಂದರೆ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಅವರಿಗೆ ಕೂಡ ನಮ್ಮ ಕಷ್ಟಗಳು ಈಡೇರಬೇಕು ಅಂತ, ಕಷ್ಟಗಳು ಸಾಲ್ವ್ ಆಗಬೇಕು, ಚೆನ್ನಾಗಿರಬೇಕು ಅಂತ ಅನ್ನಿಸ್ತಿರುತ್ತೆ. ಅಟ್ಲೀಸ್ಟ್ ಕೊರಗಜ್ಜನ ನಂಬೋದ್ರಿಂದ ಅವರ ಕಷ್ಟಗಳು ಸಾಲ್ವ್ ಆಗೋದಾದರೆ ಸಾಲ್ವ್ ಆಗಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದಾ ನನ್ನ ಮತ್ತೊಂದು ಸರಿ ತುಳುನಾಡಿನ ಎಲ್ಲ ದೈವಗಳಿಗೂ, ಎಲ್ಲ ಕಾಣಿಕದ ಶಕ್ತಿಗಳಿಗೂ, ನನ್ನ ಕೊರಗಜ್ಜನಿಗೂ ಕೈ ಮುಗಿಯುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎಲ್ರಿಗೂ.